ಬಹುತೇಕ ಟೋಲ್ಗೇಟ್ಗಳಲ್ಲಿ ಸ್ಥಳೀಯ ವಾಹನಗಳಿಗೆ ಟೋಲ್ ಫ್ರೀ ಇದೆ. ಆದರೆ ಹೆಚಮಾಡಿ ಟೋಲ್ಗೇಟ್ನಲ್ಲಿ ಮಾತ್ರ ಸ್ಥಳೀಯರಲ್ಲೂ ಹಣ ಪಡೆಯುವ ಮೂಲಕ ನಮ್ಮನ್ನ ಸುಲಿಗೆ ಮಾಡುತ್ತಿದೆ ನವಯುಗ ಕಂಪನಿ. ಇಂತಹ ಅನ್ಯಾಯವನ್ನ ತಡೆಯುವುದಕ್ಕಾಗಿ ಸ್ಥಳೀಯವಾದ ನಮ್ಮ 20 ಕ್ರಿಕೆಟ್ ತಂಡಗಳ 400 ಮಂದಿಯ ಯುವಕರ ದಂಡು ಹೋರಾಟಕ್ಕೆ ಸಿದ್ಧವಾಗಿದ್ದು, ಕರ್ನಾಟಕ ರಕ್ಷಣಾ ವೇದಿಕೆ ನಡೆಸುತ್ತಿರುವ ಹೋರಾಟಕ್ಕೆ ನಾವು ಬೆಂಬಲ ವ್ಯಕ್ತಪಡಿಸಿದ್ದೇವೆ ಎಂದರು. ಪಡುಬಿದ್ರೆಯ ಟೆಂಪೋ ನಿಲ್ದಾಣದಲ್ಲಿ ಕಳೆದ 9 ದಿನಗಳಿಂದ ನಡೆಯುತ್ತಿರುವ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ನಾವು ಯಾವುದೇ ಹೋರಾಟದಲ್ಲಿ ನಮ್ಮನ್ನ ತೊಡಗಿಸಿಕೊಳ್ಳುವುದು ಅಪರೂಪ. ತಮ್ಮ ಸ್ವಾರ್ಥ ಸಾಧನೆಗಾಗಿ ನಡೆಯುವ ಹೋರಾಟಗಳನ್ನೇ ಇತ್ತೀಚಿನ ದಿನಗಳಲ್ಲಿ ನಾವು ಕಾಣುತ್ತಿದ್ದೇವೆ. ಆದರೆ ಇದೀಗ ಹೆಜಮಾಡಿ ಟೋಲ್ ವಿರುದ್ಧ ಬಹಳಷ್ಟು ಹೋರಾಟಗಾರರು ಹೋರಾಟವನ್ನ ನಡೆಸಿ ಅರ್ಧದಲ್ಲಿ ಕೈಬಿಟ್ಟರೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಜನಪರವಾದ ತಮ್ಮ ಹೋರಾಟವನ್ನ ಮುಂದುವರಿಸಿಕೊಂಡು ಹೋಗುತ್ತಿರುವುದು ಹೋರಾಟದಲ್ಲಿ ನಂಬಿಕೆಯನ್ನ ಹುಟ್ಟಿಸಿದೆ. ಆ ನಿಟ್ಟಿನಲ್ಲಿ ಅವರು ನಡೆಸುತ್ತಿರುವ ಹೋರಾಟವನ್ನ ನಾವು ಬೆಂಬಲಿಸುತ್ತಿದ್ದು, ನ್ಯಾಯ ದೊರಕದಿದ್ದಲ್ಲಿ ಯಾವುದೇ ಮಟ್ಟದ ಹೋರಾಟಕ್ಕೂ ನಾವು ಸಿದ್ಧ ಎಂಬುದಾಗಿ ಎಚ್ಚರಿಸಿದ್ದಾರೆ. ಇಲ್ಲಿ ಬಹಳಷ್ಟು ಅನ್ಯಾಯವಾಗ್ತಾ ಇದೆ. ಸುರತ್ಕಲ್ನಲ್ಲಿ ಟೋಲ್ ಗೇಟ್ ಅನ್ನು ಸ್ಟಾರ್ಟ್ ಮಾಡಿ ಟೆಂಪರರಿ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ರು. ಆದ್ರೆ K19 ಅನ್ನು ಬಿಟ್ಟಿದ್ದಾರೆ. ಅಲ್ಲಿ K19 ಗಾಡಿ ಅವರಿಗೆ ಫ್ರೀ ಆಗಿ ಬಿಟ್ಟಿದ್ದಾರೆ. ಅವರು ಪ್ರತಿಭಟನೆಗೆ ಅವರಿಗೆ ಹೆದರಿಗೆ ಬಿಟ್ಟಿದ್ದಾರೆ. ಇವತ್ತು ಒಂದು 10 ಕಿಲೋಮೀಟರ್ ಹೆಜಮಾಡಿಯಲ್ಲಿ ಟೋಲ್ ಗೇಟ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ. ನಾವು ನ್ಯಾಯಯುತವಾಗಿ ಕೇಳುವುದೇನೆಂದ್ರೆ K19ಗೆ ಬಿಟ್ಟಿದ್ದಾರೆ, K19 ವಾಹನಕ್ಕೆ ಬಿಟ್ಟುಕೊಟ್ಟಿದ್ದಾರೆ. K20 ಹಾಗಾದ್ರೆ ಎಲ್ಲಿದ್ದೇವೆ ನಾವೀಗ? ನಾವಿರೋದು ಇಲ್ಲಿ ಅಲ್ವಾ? ಉಡುಪಿ ಜಿಲ್ಲೆ ಬೇರೆ, ಮಂಗಳೂರು ಜಿಲ್ಲೆ ಬೇರೆ ಆಗ್ತದ? ನಮಗೂ ಬಿಟ್ಕೊಡ್ಬೇಕಂತ ಹೇಳಿ ನಾವು ಅದನ್ನೇ ನಾವು ಬೇಡಿಕೆಯನ್ನು ಇಡೋದು ಬಿಟ್ರೆ, ನೀವು ಟೋಲ್ ಗೇಟ್ ಅನ್ನು ಇಟ್ಕೊಳ್ಳಿ, ಎಲ್ಲಿ ಕ್ರಮಬದ್ಧವಾಗಿ ಇಡಬೇಕು. 10 ಕಿಲೋಮೀಟರ್ಗೆ ಒಂದು ಟೋಲ್ ಗೇಟ್ ಅನ್ನು ಇಡುವುದಂದ್ರೆ ಜನರಿಗೆ ಒಂದು ಬೆಲೆ ಇಲ್ಲದಂತಾಗಿದೆ. ಇವತ್ತಿನ ಈ ಪ್ರತಿಭಟನೆಗೆ ನಾವು ಸ್ಥಳೀಯ 20 ತಂಡದ ಕ್ರಿಕೆಟ್ ತಂಡದವರು ಒಟ್ಟಾಗಿ ಬಂದಿದ್ದೇವೆ. ನಾವು ಈ ಸಂದರ್ಭ ವಿವಿಧ ಕ್ರಿಕೆಟ್ ತಂಡಗಳ ಪ್ರಮುಖರು ಹಾಗೂ ಜೆಡಿಎಸ್ ಪಕ್ಷದ ಮುಖಂಡರು ಪಾಲ್ಗೊಂಡಿದ್ರು. ಸುರೇಶ್ ಶರ್ಮಾಳ್, V4 News 24/7 ಪಡುಬಿದ್ರೆ.